ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಸಾಮರಸ್ಯದ ಕಡೆ ಶಾಸಕರ ನಡೆ ಕಾರ್ಯಕ್ರಮಕ್ಕೆ ಮುಕ್ಕ ಜಂಕ್ಷನ್ನಲ್ಲಿ ಚಾಲನೆ ದೊರಕಿತು. ಮುಕ್ಕದಲ್ಲಿ ನಡೆದ ಸಾಮರಸ್ಯದ ಕಡೆ ಶಾಸಕರ ನಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದೇವಿಪ್ರಸಾದ್ ಶೆಟ್ಟಿ ಅವರು ಮಾತನಾಡಿ, ಯಾವುದೇ ಮೋಜು ಮಸ್ತಿಗಾಗಿ ಅಥವಾ ಸಂದರ್ಶದ ವಿಷಬೀಜ ಬಿತ್ತುವಂತಹ ಪಾದಯಾತ್ರೆಯನ್ನ ಮಾಡುತ್ತಿಲ್ಲ. ಮೊಯ್ದೀನ್ ಬಾವ ಅವರು ನಿರಂತರವಾಗಿ ಜನರ ಮಧ್ಯದಲ್ಲಿದ್ದು ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಅರಿತು ನಿವಾರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಸಂಘರ್ಷದ ವಿಷಬೀಜ ಬಿತ್ತುವಂತ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇಲ್ಲ. ಮೊಯ್ದೀನ್ ಬಾವರವರು ಯಾವತ್ತೂ ಕೂಡ ನಿರಂತರವಾಗಿ ಜನರ ಮಧ್ಯದಲ್ಲಿದ್ದು ಈ ಕ್ಷೇತ್ರದಲ್ಲಿ 224 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಅದು ಮೊಯ್ದೀನ್ ಬಾವರವರು. ಇಂದು ಈ ಕ್ಷೇತ್ರ ಅತಿ ಸೂಕ್ಷ್ಮವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಸಹೋದರತ್ವದಿಂದ ಇರಬೇಕು ಎಂಬ ಏಕೈಕ ಉದ್ದೇಶದೊಂದಿಗೆ ಜನರ ಸಮಸ್ಯೆಗಳಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು ಎಂಬ ಒಂದು ಕಲ್ಪನೆಯೊಂದಿಗೆ ಶಾಂತಿ ಸಾಮರಸ್ಯಕ್ಕಾಗಿ ಶಾಸಕರ ನಡೆ ಎಂಬ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅದ್ಭುತವಾದಂಥ ಯಶಸ್ಸಾಗಿದೆ. ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಹಾಗೂ ಪಕ್ಷಾತೀತವಾಗಿರುವಂಥ ಅನೇಕ ಮುಖಂಡರು ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮೊಯ್ದೀನ್ ಬಾವರವರು ನಮ್ಮ ಭಾವ, ಅವರು ನಮ್ಮ ನಾಯಕರು, ಅವರು ನಮ್ಮ ಶಾಸಕರು, ಅವರಿಂದಲೇ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ತೋರಿಸಿಕೊಡಲಿಕ್ಕೆ ಇದೊಂದು ಸಂಕೇತ ಆಗಿದೆ ಅಂತ. ಅನಂತರ ಶಾಸಕ ಮೊಯ್ದೀನ್ ಬಾಬಾ ಅವರು ಮಾತನಾಡಿ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದು 23 ವಾರ್ಡ್ಗಳಲ್ಲಿ ಸಂಚರಿಸಿ ಅನಂತರ ಗುರುಪುರದ 13 ಪಂಚಾಯತ್ಗಳಿಗೆ ಜನರ ಬಳಿಗೆ ತೆರಳಿ ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇನೆ ಎಂದರು. ಇವತ್ತು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ನನ್ನ ಕ್ಷೇತ್ರದ 23 ವಾರ್ಡ್ಗಳಲ್ಲಿ ಈ ಪಾದಯಾತ್ರೆಗಳು ಸಂಚರಿಸಿ ತದನಂತರ ಗುರುಪುರ ಹೋಬಳಿಯ 13 ಪಂಚಾಯತ್ಗಳಿಗೆ ಹೋಗಿ ಜನರ ಬಳಿಗೆ ಹೋಗುವಂಥ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿಯ ತೊಂದರೆಗಳಿದ್ದಾವೆ, ಅವರಿಗೆ ಮಾಡಿದಂಥ ಸೇವೆಯನ್ನು ಇವತ್ತು ಉದ್ಘಾಟನೆ ಮಾಡುವಂತಹದ್ದು, ಏನಾದರೂ ಕೆಲಸ ಬಾಕಿದ್ರೆ ಶಿಲಾನ್ಯಾಸ ಮಾಡುವಂತಹದ್ದು, ಅವರ ಸಮಸ್ಯೆಗಳನ್ನು ಆಲಿಸುವಂತಹದ್ದು. ಬಹುಶಃ ನಾನು ಕಚೇರಿಯಲ್ಲಿರುವುದಿಲ್ಲ, ನನ್ನ ಮನೆಯಲ್ಲಿರುವುದಿಲ್ಲ, ಇನ್ನು ಕಾರ್ಯಕರ್ತರಿಗೆ ಅವರ ಬಳಿಗೆ ಹೋಗಿ ಜನರ ಬಳಿಗೆ ಹೋಗಿ ಅವರಿಗೆ ನೀಡುವಂಥ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಇದಕ್ಕೆ ಶಿಲಾನ್ಯಾಸವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಇದಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ದೇಗುಲದ ನಮ್ಮ ಅಧ್ಯಕ್ಷರಾದ ಐತಾಲ್ರವರು ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಈ ಸಂದರ್ಭ ಮಾಜಿ ಮೇಯರ್ ಗುಲ್ಜರ್ ಬಾನು, ದೀಪಕ್ ಪೂಜಾರಿ, ಪ್ರತಿಭಾ ಕುಳಾಯ್, ಕೇಶವ್ ಸನಿಲ್, ಐವನ್ ಡಿಸೋಜಾ ಹಾಗೂ 3 ಧರ್ಮದ ಧರ್ಮಗುರುಗಳು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.